ಮುಡಾರೆ ಫೌಂಡೇಶನ್ ಸ್ಪಂದನ ಫ್ರೆಂಡ್ಸ್ ರಿಜಿಸ್ಟರ್ಡ್ ಅಶೋಕನಗರ ಇದರ ವತಿಯಿಂದ ಕೀರ್ತಿಶೇಷ ಸರೋಳ್ಯ ಆನಂದ ಆಳ್ವ, ಕೀರ್ತಿಶೇಷ ಬೈಲು ಮೂಡುಕೆರೆ ಸುಮತಿ ಆಳ್ವ ಇವರ ಸ್ಮರಣಾರ್ಥವಾಗಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ 10ನೇ ವರ್ಷದ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭವು ಮಂಗಳೂರಿನ ಅಶೋಕನಗರದ ಹಿರಿಯ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ನೆರವೇರಿತು. ಕಾರ್ಯಕ್ರಮಕ್ಕೆ ನಿವೃತ್ತ ಅಧ್ಯಾಪಕರಾದ ಕೆ ನಾರಾಯಣ ನಾಯಕ್, ಕರ್ನಾಟಕ ವಿಧಾನ ಪರಿಷತ್ ಶಾಸಕ ಕಿಶೋರ್ ಕುಮಾರ್ ಪುತ್ತೂರು ಇತರ ಗಣ್ಯರು ಸೇರಿ ದೀಪ ಪ್ರಜ್ವಲಿಸಿ ಚಾಲನೆಯನ್ನ ನೀಡಿದರು. ಈ ವೇಳೆ ಈ ಹಿಂದೆ ಸಂಸ್ಥೆಯಿಂದ ಪ್ರತಿಭಾ ಪುರಸ್ಕಾರ ಪಡೆದು ಇದೀಗ ಉನ್ನತ ಮಟ್ಟದ ಸ್ಥಾನದಲ್ಲಿರುವ ಮೂವರಿಗೂ ಗೌರವ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಈಗ ಸದ್ಯಕ್ಕೆ ಪಿಡಬ್ಲ್ಯೂ ವಿದ್ಯಾರ್ಥಿಗಳನ್ನು ನೋಡುವಾಗ ಗೊತ್ತಾಗುತ್ತೆ ಇವೆಲ್ಲರ ಜೊತೆಗೆ ಒಂದು ವಿದ್ಯಾರ್ಥಿ ವೇತನ ಅಥವಾ ಇನ್ನು ಸಮಾರಂಭದಲ್ಲಿ ತನ್ನ 6ನೇ ವಯಸ್ಸಿನಲ್ಲಿ ಡರ್ಟ್ ಮೋಟಾರ್ ರೇಸ್ನಲ್ಲಿ ಸಾಧನೆಗೈದ ಸುರಾಗ್, ಭರತನಾಟ್ಯದಲ್ಲಿ ಸಾಧನೆಗೈದ ವಿದುಷಿ ಅದಿತಿ ಪೂಜಾರಿಗೆ ಗೌರವ ಸನ್ಮಾನ ನಡೆಯಿತು. ಪ್ರೇಕ್ಷಕರ ಪ್ರೀತಿ ಗಳಿಸಿದಂತಹ ಸುರಾಗ್ ಎಸ್ ಅವರಿಗೆ ಜೋರಾಗಿರುವಂತಹ ಕೈ ಚಪ್ಪಾಳೆ ಬರಬೇಕು. ಜೋರಾಗಿರುವಂತಹ ಕೈ ಚಪ್ಪಾಳೆ ಬರಲಿ. ಇಬ್ರು ಈ ಸಂದರ್ಭ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಸನ್ಮಾನ ವೇದಿಕೆಯಲ್ಲಿ ನಡೀತಾ ಇದೆ. ಜೋರಾಗಿರುವಂತಹ ಕೈ ಚಪ್ಪಾಳೆ ಬರಲಿ. ಕಿಶೋರ್ ಕುಮಾರ್ ಪುತ್ತೂರು ಅವರಿಗೆ, ಶಾಸಕರು, ವಿಧಾನ ಪರಿಷತ್ ಕರ್ನಾಟಕ. ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ. ಗೌರವ ಕೊಟ್ಟ ಕಾರಣಕ್ಕೋಸ್ಕರ ಪ್ರತಿಭಾ ಪುರಸ್ಕಾರದಕ್ಕೋಸ್ಕರ ಯಾರೆಲ್ಲ ಪ್ರತಿಭಾ ಪುರಸ್ಕಾರ ಪಡ್ಕೊಂಡಿದ್ದಾರೆ ನಿಮ್ಗೆಲ್ಲರಿಗೂ ಅತ್ಯಂತ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಈಗ 3 ಜನರನ್ನ ಇಲ್ಲಿರ್ತಕ್ಕಂಥ ಹಿರಿಯ ವಿದ್ಯಾರ್ಥಿಗಳು ಸಮಾಜದಲ್ಲಿ ಒಂದು ಆಸ್ತಿಯಾಗಿ ಹೋದ ಕಾರಣಕ್ಕೋಸ್ಕರ ಅವ್ರನ್ನ ಕರೆದು ಸನ್ಮಾನ ಮಾಡುವಂತ ಭಾಗ್ಯ ನನಗೂ ಕೂಡ ಸಿಕ್ಕಿದೆ. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಈ ರೀತಿಯ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ಕೊಂಡು ಬಂದ ನಿಮ್ಗೆಲ್ಲರಿಗೂ ಆ ಭಗವಂತ ಇನ್ನಷ್ಟು ಶಕ್ತಿ ಕೊಡ್ಲಿ. ಕಾರಣ ನಾನು ಕೂಡ ಇದೇ ತರ ಗವರ್ಮೆಂಟ್ ಸ್ಕೂಲಲ್ಲಿ ಕಲಿತವ, ಸೈಕಲಲ್ಲಿ ಹೋಗ್ಕೊಂಡು ಟಿಫಿನ್ ಹಿಡ್ಕೊಂಡು ಹೋಗಿ ಕಷ್ಟ ಇತ್ತು ಜೀವನದಲ್ಲಿ. ಈಗಲಂದ್ರು ನಾವು ಪ್ರತಿ ಸಲ ಸಮಾಜದಲ್ಲಿ ಶಿಸ್ತುಬದ್ಧ ಜೀವನ ಮಾಡಿದಾಗ ಎಲ್ಲೋ ಒಂದ್ ಕಡೆ ಭಗವಂತ ಕಣ್ ತೆರೀತಾನೆ. ಸುದೇಶನ್ನ ಮತ್ತೆ ದಿಲ್ರಾಜ್ ಅವರು ಇದ್ದಾರೆ. ಜೀವನದಲ್ಲಿ ತುಂಬಾ ಸಲ ಕಷ್ಟ ಆಗತ್ತೆ. ಸುಜಿತನ ಕಷ್ಟ ಅಂದ್ರೆ ಕೆಲವು ಸಲ ಯಾವ ರೀತಿ ಆಗುತ್ತೆ ಅಂದ್ರೆ ಇನ್ನು ಏನೋ ಜೀವನ ಮುಕ್ತ ಹೋಯ್ತು ಅಂತ ಬರೋ ಸಂದರ್ಭದಲ್ಲಿ ವಾಪಸ್ ಅದೊಂದು ಕಾಲಚಕ್ರ ತರ, ಆಗ ಭಗವಂತ ಕಂಡ್ಬಿಡ್ತಾರೆ. ಅದೇ ರೀತಿ ಈಗ ಕಾರ್ಯಕ್ರಮ ಯುವಕರಲ್ಲಿ ಅಂದ್ರು, ಕಿಶೋರನ್ನ ಅದರ ಬಗ್ಗೆ ಮಾತಾಡಿದ್ರು. ನಿಜ ಉಂಟು, ದೇವರು ಒಂದ್ ಕಡೆಯಿಂದ ಸತ್ಯ ಧರ್ಮಲ್ಲಿದ್ದಾಗ ಈ ತರ ಆಶೀರ್ವಾದ ಮಾಡ್ತಾರೆ. ಆದ್ರೆ ಅದನ್ನ ನಿಭಾಯಿಸ್ಕೊಂಡು ಹೋಗುವಂತ ತುಂಬಾ ಕಷ್ಟ. ಯಾವ ರೀತಿ ಅಂದ್ರೆ ನಾನು ಈಗ ನಮ್ದು ನವರಾತ್ರಿ ಮುಗಿಯಿತು. ಈಗ ನವರಾತ್ರಿ ಅಂದ ತಕ್ಷಣ 9 ದುರ್ಗೆಯನ್ನು ನಾವು ಪೂಜೆ ಮಾಡ್ತೇವೆ. 9 ರೀತಿಯಲ್ಲಿ ಪ್ರಥಮವಾಗಿ ನಾವು ಶಕ್ತಿಯನ್ನ ಪೂಜೆ ಮಾಡ್ತೇವೆ, ಅದರಂತೆ ಲಕ್ಷ್ಮಿಯನ್ನ ಪೂಜೆ ಮಾಡ್ತೇವೆ, ಸರಸ್ವತಿಯನ್ನ ಪೂಜೆ ಮಾಡ್ತೇವೆ. ಕಾರ್ಯಕ್ರಮದಲ್ಲಿ ಮಂಗಳೂರು ಅಮೋಘ ಲಾಜಿಸ್ಟಿಕ್ಸ್ ಪಾಲುದಾರರಾದ ಗಂಗಾಧರ್ ವಿ ಶೆಟ್ಟಿ ಬರ್ಕೆತೋಟ, ದಕ್ಷಿಣ ಕನ್ನಡ ಜಿಲ್ಲಾ ಇಂಟೆಕ್ ಅಧ್ಯಕ್ಷರಾದ ಮನೋಹರ್ ಶೆಟ್ಟಿ ನಂದಬೆಟ್ಟು, ಉರ್ವ ಬಿಲ್ಲವ ಸಂಘದ ಅಧ್ಯಕ್ಷ ಬಿ ಹರಿಪ್ರಸಾದ್, ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಪ್ರವೀಣ್ ಚಂದ್ರ ಆಳ್ವ, ಸ್ಪಂದನ ಫ್ರೆಂಡ್ಸ್ ಅಧ್ಯಕ್ಷ ಪ್ರವೀಣ್ ಅಮೀನ್, ಅಶೋಕನಗರ ಮುಡಾರೆ ಫೌಂಡೇಶನ್ ಅಧ್ಯಕ್ಷ ಎಂ ಸತೀಶ್ ಆಳ್ವ, ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷ ಶಾನವಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.